ಹೇಳಬೇಕು. ಹೇಗೆ? ಒಂದು ದಿವಸ ಕೈಲಾಸದ ದೇವರು ಪರಮೇಶ್ವರ ದೇವರು ಲೋಕ ಸಂಚಾರಕ್ಕಾಗಿ ಹೊರಟಿದ್ದವರು ಮತ್ತೊಮ್ಮೆ ತಿರುಗಿ ಬರುವಾಗ ಮತ್ತೊಂದು ಕಡೆ ತುರಿಕೆ ತುರಿಸುವಾಗ ಕೈಯ ಉಗುರು ಎಡೆಯಲ್ಲಿ ವಸ್ತು ತುಂಬಿಕೊಂಡಿತ್ತು. ಇದನ್ನೆಲ್ಲ ಒಂದು ಮಾಡಿದ್ರು, ಒಂದು ಗುಳಿಗೆ ಆಕೃತಿ ಮಾಡಿದ್ರು. ಗುಳಿಗೆ ಆಕೃತಿ ಮಾಡಿ ಅನೇಕ ಚಿತ್ರ ಹೀಗೆ ನೋಡಿದ್ರು. ಇದರಿಂದ ಏನಾದಿತ್ತು ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಇದ್ದಂತಹ ಗುಳಿಗೆ ಅಲ್ಲಿಗೆ ಸೃಷ್ಟಿಕೊಂಡ ನಾನೇ ಗುಳಿಗ. ದೊಡ್ಡದಾದಂತಹ ಸೃಷ್ಟಿಯಿಂದ ಕಾಯ್ದೆ ಎನ್ನುವ ಹಾಗೆ ಆ ಹೊತ್ತಿಗಾಗುವ ಹೇಳಿದ್ರು, ಮಗನೇ ಗುಳಿಗೆಯಲ್ಲಿ ಎಲ್ಲ ಧರ್ಮ ಉಂಟು ಅದನ್ನು ಒತ್ತಿ ಧರ್ಮಸ್ಥಾಪನೆ ಮಾಡಿಕೊಂಡು ಬಾ ಎನ್ನುವ ಹಾಗೆ ಮಾತನ್ನು ಹೇಳಿದ್ರು. ಆ ಪ್ರಕಾರವಾಗಿ ಗುಳಿಗೆಳಿದೆ ಎಲ್ಲಿ ಆ ಧರ್ಮ ಉಂಟ ಅದನ್ನೆಲ್ಲ ಮೆಟ್ಟಿ ನಿಂತು ಧರ್ಮಸ್ಥಾಪನೆಯನ್ನು ಮಾಡುತ್ತಾ ಬಂದೆ. ನೋಡಬಾರದೆ ನಾವು ಬಂದಿರುವಂತಹ ದಾರಿ ತಡ ಮಾಡು ಸರಿಯಲ್ಲ.